ಉಡುಪಿ ಚಿಕ್ಕಮಗಳೂರು ಜೆಡಿಎಸ್ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್ ಗೆಲುವಿಗಾಗಿ ಶ್ರೀಕೃಷ್ಣನ ವಿಶೇಷ ಪ್ರಾರ್ಥನೆ ನಡೆಯಿತು. ಪ್ರಮೋದ್ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಶ್ರೀಕೃಷ್ಣನ ಹಾಗೂ ಮುಖ್ಯ ಪ್ರಾಣದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪ್ರಮೋದ್ ಮಧ್ವರಾಜ್ ಬಹುಮತ ಪಡೆದು ವಿಜಯ ಸಾಧಿಸುವಂತೆ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಪ್ರಮೋದ್ ಮಧ್ವರಾಜ್ ನಾಮಪತ್ರ ಸಲ್ಲಿಕೆಗೂ ಮುನ್ನ ಕೂಡ ಉಡುಪಿಯ ಪ್ರಮುಖ ದೇವಾಲಯಗಳಿಗೆ ಭೇಟಿ ನೀಡಿ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಉಡುಪಿ ಮುಖ್ಯ ಪ್ರಾಣ ಹಾಗೂ ಶ್ರೀಕೃಷ್ಣ ದೇವರಿಗೆ ಬೇಡಿಕೊಂಡ್ರೆ ಉದ್ದೇಶ ಈಡೇರುತ್ತೆ ಅನ್ನೋದು ಪ್ರಮೋದ್ ಮಧ್ವರಾಜ್ ಅವರ ನಂಬಿಕೆ. ಈ ಹಿನ್ನೆಲೆಯಲ್ಲಿ ಇಂದು ಪ್ರಮೋದ್ ಅಭಿಮಾನಿಗಳು ಚುನಾವಣೆಗೆ ಮುನ್ನ ಮತ್ತೆ ದೇವರ ಮೊರೆ ಹೋಗಿದ್ದಾರೆ. आदौ संवत्सरफलं पुष्पाम्बुवर्षी सुरपो जनानां लोकोत्कल्पनिवारिसस्यं ಗುರು ರಸಾಧಿಪತಿಯೂ ಆಗುವರು. ಈ ವಿಕಾರಿ ಸಂವತ್ಸರದಲ್ಲಿ ಮಳೆಯು ಬಹಳ ಕಡಿಮೆ ಬೀಳುವುದು. ಪ್ರಾರಂಭದಲ್ಲಿ ಸಸ್ಯಗಳಿಗೂ ಆಹಾರ ಧಾನ್ಯಗಳಿಗೂ ಹಾನಿಯೊದಗುವುದು. ಪ್ರಜೆಗಳು ರೋಗಪೀಡಿತರಾಗಿರುವುದು. ಆಹಾರ ಧಾನ್ಯಗಳ ಕೊರತೆಯಿಂದಾಗುವುದು.